ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇವತ್ತು ದೇವರ ಸಂದೇಶವನ್ನು ಕೇಳಲಿಚ್ಛಿಸುವ ತಮಗೆಲ್ಲರಿಗೂ ಸ್ವಾಗತ. ನಾನು ಮೊದಲು ಒಂದು ಗೀತೆಯನ್ನು ಹಾಡುತ್ತೇನೆ. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಸ್ವರ್ಗದ ಮಕ್ಕಳಾಗಿ ಜೀವಿಸೋಣ ಈ ವಿಷಯದಲ್ಲಿ ಕೇಳುತ್ತಿದ್ದೇವೆ. ಎಜೇಕಿಯೇಲನ ಗ್ರಂಥದಲ್ಲಿ ಅಧ್ಯಾಯ 18 21ರಿಂದ 23. ದುಷ್ಟ ಮನುಷ್ಯನು ತಾನು ಮಾಡುತ್ತಿದ್ದ ಪಾಪಗಳನ್ನು ಬಿಟ್ಟು ನ್ಯಾಯ ನೀತಿಯಿಂದ ಬಾಳುವನಾದರೆ ಅವನು ಸಾಯನು, ಖಂಡಿತವಾಗಿಯೂ ಜೀವಿಸುವನು. ಅವನು ಮಾಡಿದ ಯಾವ ಅಪರಾಧವೂ ನನ್ನ ನೆನಪಲ್ಲಿರುವುದಿಲ್ಲ. ಅವನು ಸದ್ಮಾರ್ಗದಿಂದಲೇ ಜೀವಿಸುವವನು. ದುಷ್ಟನ ಸಾವಿನಲ್ಲಿ ನನಗೆ ಸ್ವಲ್ಪವಾದರೂ ಸಂತೋಷವಿಲ್ಲ. ತನ್ನ ದುರ್ಮಾರ್ಗ ಬಿಟ್ಟು ಬಾಳುವುದೇ ನನಗೆ ಸಂತೋಷ. ಆದರೆ ನೀತಿವಂತನು ತನ್ನ ಶಿಷ್ಟತನವನ್ನು ಬಿಟ್ಟು ದುರಾಚಾರಗಳನ್ನು ಮಾಡಿದರೆ ಅವನು ಮಾಡಿದ ಯಾವ ಒಳ್ಳೆಯ ಕೆಲಸಗಳೂ ಲೆಕ್ಕಕ್ಕೆ ಸೇರಿಸಲ್ಪಡುವುದಿಲ್ಲ. ಅವನು ಮಾಡುವ ಪಾಪಗಳಿಂದಲೇ ಅವನು ಸಾಯುವನು. ಪ್ರೈಸ್ ದ ಲಾರ್ಡ್. ಇವತ್ತು ನಾವು ಸ್ವರ್ಗದ ಮಕ್ಕಳಾಗಿ ಜೀವಿಸಲು ಪ್ರಯತ್ನಿಸೋಣ. ನಮ್ಮಲ್ಲಿರುವ ಎಲ್ಲ ಪಾಪಗಳನ್ನು ನಾವು ದೇವರ ಮುಂದೆ ಸಮರ್ಪಿಸೋಣ. ಯೇಸು ಕ್ರಿಸ್ತನು ಹೀಗೆಂದು ಎನ್ನುತ್ತಾರೆ, ದುಷ್ಟ ಮನುಷ್ಯನು ತಾನು ಮಾಡುತ್ತಿದ್ದ ಪಾಪಗಳನ್ನು ಬಿಟ್ಟು ನ್ಯಾಯ ನೀತಿಯಿಂದ ಬಾಳುವುದಾದರೆ ಅವನು ಸಾಯನು, ಖಂಡಿತವಾಗಿಯೂ ಜೀವಿಸುವನು. ಆದರೆ ಯಾವಾಗ ಅಪರಾಧಗಳನ್ನು ಅವನು ಮಾಡುತ್ತಾನೋ ಆವಾಗ ಅವನಿಗೆ ಸಾವು ನಿಶ್ಚಿತವಾಗಿರುವುದು. ಏಕೆಂದರೆ ದೇವರು ಇಚ್ಛಿಸುವುದಿಲ್ಲ, ಪಾಪಗಳನ್ನು ಮಾಡಿ ಅವನನ್ನು ಸಾಯಿಸುವುದಕ್ಕೆ ಇಚ್ಛಿಸುವುದಿಲ್ಲ, ಅವನು ಜೀವಿಸಬೇಕು ಎಂದು ದೇವರು ಇಚ್ಛಿಸುತ್ತಾರೆ. ದುಷ್ಟರ ಸಾವಿನಲ್ಲಿ ದೇವರಿಗೆ ಖಂಡಿತವಾಗಿಯೂ ಸಂತೋಷವಾಗುವುದಿಲ್ಲ. ದೇವರು ಯೇಸು ಕ್ರಿಸ್ತನು ಕೂಡ ದುಃಖ ಪಡುತ್ತಾನೆ. ನನ್ನ ಮಗುವು ನನ್ನಿಂದ ದೂರ ಹೋಯಿತಲ್ಲ, ನನ್ನನ್ನು ಮರೆಯುತ್ತಿರುವುದಲ್ಲ ಎಂದು ದೇವರು ಖಂಡಿತವಾಗಿ ಪಶ್ಚಾತ್ತಾಪ ಪಡುತ್ತಾರೆ. ದುರ್ಮಾರ್ಗದಲ್ಲಿ ಅವನು ಹೋಗುವುದಾದರೆ ಅವನಿಗೆ ಖಂಡಿತವೂ ಸಾವು ನಿಶ್ಚಿತವಾಗಿ ಇರುವುದು. ಆದರೆ ನೀತಿವಂತನು ಯಾವಾಗ ಸರಿಯಾದ ದಾರಿಯಲ್ಲಿ ಈ ಸೃಷ್ಟಿಯಲ್ಲಿ ಜೀವಿಸ್ತಾನೋ ಅವನು ಪಾಪಗಳನ್ನು ಮಾಡಿದರೆ, ಕೆಡುಕನ್ನು ಮಾಡಿದರೆ ಅವನ ಯಾವುದೇ ಒಳ್ಳೆಯ ಕೆಲಸವು ಯೇಸು ಕ್ರಿಸ್ತನು ಅಥವಾ ದೇವರು ಅದನ್ನು ಲೆಕ್ಕಕ್ಕೆ ಹಿಡಿಯುವುದಿಲ್ಲ. ಎಲ್ಲವೂ ನಾಶವಾಗುವುದು ಮತ್ತು ಅವನ ಪಾಪಗಳಿಂದ ಅವನ ಸ್ವಂತ ನಾಶವನ್ನು ಅವನು ಮಾಡಿಕೊಳ್ಳುತ್ತಾನೆ. ಹೀಗೆಂದು ಯೇಸು ಕ್ರಿಸ್ತನು ಈ ಪುಸ್ತಕದಲ್ಲಿ ನಮಗೆ ಎಚ್ಚರಿಸುತ್ತಾನೆ. ಏಕೆಂದರೆ ನಾವು ಮಾಡಿದ ಪಾಪಗಳಿಂದಲೇ ನಮ್ಮ ಸಾಯು ಖಂಡಿತವಾಗಿಯೂ ನಿಶ್ಚಿಂತವಾಗಿರುವುದು. ಅದಕ್ಕಾಗಿ ನಾವು
ಯಾವಾಗಲೂ ಸತ್ಯ ಮಾರ್ಗದಿಂದ ನಡೆದ ಮೇಲೆ ಪುನಃ ಅದೇ ಪಾಪಗಳನ್ನು ಮಾಡಲು ಇಚ್ಛಿಸಬಾರದು. ಏಕೆಂದರೆ ಜುದೇಯ ಶಹರಲ್ಲಿ ಹಬ್ಬದ ದಿನಗಳಲ್ಲಿ ಕುರಿಯ ದ್ವಾರ ಎಂದು ಹೇಳುವ ಹೆಬ್ರೇವ್ ಭಾಷೆಯ ಬೆತ್ಸದ ಎಂಬ ಒಂದು ಕೆರೆಯ ಹತ್ತಿರ 5 ಮಂಟಪಗಳಿರುತ್ತವೆ. ಅದರಲ್ಲಿ ತುಂಬ ಎಲ್ಲ ಥರದ ರೋಗಿಗಳು ಬಂದು ಅಲ್ಲಿ ಮಲಗಿರುತ್ತಾರೆ. ಆ ಕೆರೆಯ ನೀರು ಯಾವಾಗ ಅಲ್ಲಾಡುತ್ತದೋ ಅದರಿಂದ ಅವರು ಎಲ್ಲರೂ ಆ ಕೆರೆಗೆ ಹೋಗಿ ಒಬ್ಬೊಬ್ಬರೇ ಹೋಗಿ ಅವರ ಪಾಪಗಳನ್ನು ತೊಳೆದು ಅವರ ರೋಗವು ತೊಳೆದು ಹೋಗುವುದು. ಅಂತಹ ವೇಳೆಯಲ್ಲಿ ಒಬ್ಬನು 38 ವರ್ಷಗಳಿಂದ ಆ ಮಂಟಪದಲ್ಲಿರುತ್ತಾನೆ. ಅವನಿಗೆ ಆ ಕೆರೆಯ ನೀರು ಅಲ್ಲಾಡಿದಾಗ ಹೋಗಲು ಆಗುವುದಿಲ್ಲ. ಏಕೆಂದರೆ ಅವನಿಗಿಂತ ಮೊದಲೇ ಬೇರೆಯವರು ಹೋಗಿ ಅಲ್ಲಿ ಆ ಪಾಪಗಳನ್ನು ತೊಳೆದು ಅವರು ರೋಗವನ್ನು ಗುಣಮುಖವಾಗುತ್ತಿರುತ್ತಾರೆ. ಆವಾಗ ಯೇಸು ಕ್ರಿಸ್ತರು ಅಲ್ಲಿ ಬಂದಾಗ ಅವನನ್ನು ಕೇಳುತ್ತಾರೆ, ನೀನು ಗುಣಮುಖವಾಗಲು ಇಚ್ಛಿಸುತ್ತೀಯಾ? ಅವನು ಆವಾಗ ಹೇಳುತ್ತಾನೆ, ಹೌದು ಪ್ರಭುವೇ, ನಾನು ಆ ಕೆರೆಯಲ್ಲಿ ಇಳಿಯುವ ಮೊದಲೇ ನನ್ನನ್ನು ಯಾರೂ ಇಳಿಸುವವರು, ನನಗೆ ಉಪಕಾರ ಮಾಡುವವರು ಯಾರೂ ಇಲ್ಲ. ಆದ ಕಾರಣ ನಾನು 38 ವರ್ಷದಿಂದ ಹೀಗೆ ಇದ್ದೇನೆ. ಆವಾಗ ಯೇಸು ಅವನಿಗೆ ಹೇಳುತ್ತಾರೆ, ಏಳು, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೋಗು, ಇಲ್ಲಿಂದ ನಡೆದು ಹೋಗು ಅಂತ ಹೇಳುತ್ತಾರೆ. ಆವಾಗ ಅವನು ಯೇಸುವಿನ ಮಾತಿನ ಮೇಲೆ ಭರವಸೆ ಇಟ್ಟು ಅಲ್ಲಿಂದ ಹೋಗುತ್ತಾನೆ. ಆವಾಗ ಅವನು ಗುಣಮುಖ ಹೊಂದುತ್ತಾನೆ. ಅಷ್ಟು ಹೊತ್ತಲ್ಲಿ ಅವನು ಪುನಃ ದೇವಸ್ಥಾನದ ಒಳಗಡೆ ಸಿಗುತ್ತಾನೆ. ಆವಾಗ ಯೇಸು ಕ್ರಿಸ್ತನು ಅವನಿಗೆ ಹೇಳುತ್ತಾರೆ, ಯೋಹಾನ 5:14ರಲ್ಲಿ, ನಂತರ ದೇವಾಲಯದಲ್ಲಿ ಆ ಮನುಷ್ಯನನ್ನು ನೋಡು, ನೀನು ಗುಣಮುಖವಾಗಿದ್ದೀಯಾ, ಇನ್ನು ಮೇಲೆ ಪಾಪ ಮಾಡಬೇಡ, ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು. ಹೌದು, ನಾವು ಮಾಡಿದ ಪಾಪಗಳನ್ನು ಪುನಃ ಮಾಡಿದರೆ ದೇವರು ಕೂಡ ಅದನ್ನು ಒಪ್ಪಲಾರರು. ಏಕೆಂದರೆ ನಮಗೆ ದೇವರು ಒಳ್ಳೆಯ ಮನುಷ್ಯನಾಗಿ ರಚಿಸಿದ್ದಾನೆ, ಪವಿತ್ರ ಮನುಷ್ಯನಾಗಿ ಇಲ್ಲಿ ರಚಿಸಿದ್ದಾನೆ. ನಮ್ಮ ಪಾಪಗಳಿಂದ ಪುನಃ ನಾವು ಆ ಪಾಪಗಳನ್ನು ಮಾಡಬಾರದು. ಅದಕ್ಕಾಗಿ ಪುನಃ ಒಂದು ಸಲ ನಮ್ಮ ಪಾಪಗಳು ತೊಳೆದು ಹೋದ ಮೇಲೆ ಪುನಃ ಅಂಥ ಪಾಪಗಳನ್ನು ಮಾಡಿದರೆ ನಮಗೆ ಅದಕ್ಕಿಂತಲೂ 2 ಪಟ್ಟು 4 ಪಟ್ಟು ನಮಗೆ ರೋಗ ರುಜಿನಗಳು ಜಾಸ್ತಿಯಾಗಿ ಬರುತ್ತವೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಅವನಿಗೆ ಈ ಥರದ ಮಾತುಗಳನ್ನು ಹೇಳುತ್ತಾರೆ. ಅದಕ್ಕೆ ಇಲ್ಲ, ಯಾವುದೇ ನಾವು ಒಂದು ಸಲ ಪಾಪಗಳನ್ನು ನಮ್ಮ ಮೈಯಿಂದ, ನಮ್ಮ ಆತ್ಮದಿಂದ, ನಮ್ಮ ಹೃದಯದಿಂದ ತೊಳೆದು ನಾವು ಪಶ್ಚಾತ್ತಾಪ ಪಡುತ್ತೇವೆಯೋ ನಾವು ಪವಿತ್ರರಾಗುತ್ತೇವೆ. ಎಲ್ಲದರ ಅಂತ್ಯಕಾಲವು ಹತ್ತಿರವಾಗಿದೆ. ಅದಕ್ಕಾಗಿ ಗಡಿಬಿಡಿ ಮಾಡದೆ ಶಾಂತ ರೀತಿಯಲ್ಲಿ ಇರಿ ಮತ್ತು ಪ್ರಾರ್ಥನೆಗಳನ್ನು ಮಾಡಿ. 1 ಪೇತ್ರ 4:7-8 ಹೀಗೆ ಹೇಳುತ್ತದೆ, ಎಲ್ಲದರ ಅಂತ್ಯಕಾಲವು ಹತ್ತಿರವಾಗಿದೆ. ಅದಕ್ಕಾಗಿ ಗಡಿಬಿಡಿ ಮಾಡದೆ ಶಾಂತ ರೀತಿಯಲ್ಲಿ ಇದ್ದು ನಿಮಗೆ ಪ್ರಾರ್ಥನೆ ಮಾಡಲು ಸಾಧ್ಯವಾಗುವುದು. ಹೌದು, ನಾವು ಈ ಸೃಷ್ಟಿಯು ಅಂತ್ಯವಾಗಿದೆ ಅಂತ ಯಾರಾದರೂ ಹೇಳಿ ನಮ್ಮನ್ನು ಗಲಿಬಿಲಿಗೊಳಿಸಿದರೆ ನಾವು ಗಲಿಬಿಲಿ ಆಗುವುದಲ್ಲ. ಏಕೆಂದರೆ ಶಾಂತ ರೀತಿಯಲ್ಲಿರಬೇಕು. ಶಾಂತ ರೀತಿಯಿಂದ ಇದ್ದು ನಾವು ದೇವರಲ್ಲಿ ಪ್ರಾರ್ಥಿಸಲು ಪ್ರಯತ್ನಿಸಬೇಕು. ಯಾವತ್ತೂ ನಾವು ದೇವರಲ್ಲಿ ಪ್ರಾರ್ಥಿಸಿದರೆ ಅವರು ಎಲ್ಲ ರೀತಿಯ ನಮಗೆ ಕೊಡುಗೆಗಳನ್ನು ಕೊಡುತ್ತಾರೆ. ಎಲ್ಲಕ್ಕೂ ಮಿಗಿಲಾಗಿ ಒಬ್ಬರನ್ನೊಬ್ಬರು ಯಥಾರ್ಥವಾಗಿ ಪ್ರೀತಿಸಿ, ಎಲ್ಲಕ್ಕೂ ಮಿಗಿಲಾಗಿ ಎಲ್ಲಕ್ಕಿಂತ ಒಳ್ಳೆಯ ಕೆಲಸ ಅಂದರೆ ನಾವು ಯಥಾರ್ಥವಾಗಿ ಎಲ್ಲರನ್ನು, ನಮ್ಮ ಸಂಬಂಧಿಕರನ್ನು, ನಮ್ಮ ನೆರೆಹೊರೆಯವರನ್ನು, ನಮ್ಮಕ್ಕಿಂತ ದೊಡ್ಡವರನ್ನು, ನಮಗಿಂತ ಚಿಕ್ಕವರನ್ನು ಎಲ್ಲರನ್ನೂ ನಾವು ಪ್ರೀತಿಸಬೇಕು. ಎಲ್ಲರನ್ನೂ ನಾವು ಯೇಸು ಕ್ರಿಸ್ತನಲ್ಲಿ ನೋಡಬೇಕು. ಅವರಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೋಡಬೇಕು. ಆವಾಗ ಆ ಪ್ರೀತಿಯು ನಮಗೆ ಈ ಪೃಥ್ವಿಯಲ್ಲಿ ಯಶಸ್ವಿಯನ್ನು ಕೊಡುತ್ತದೆ, ನಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಕೊಡುತ್ತದೆ. ಪ್ರೀತಿಯಿಂದ ಅಸಂಖ್ಯಾತ ಪಾಪಗಳು ಅಳಿಸಿ ಹೋಗುತ್ತವೆ. ನೋಡಿ, ಯೇಸು ಕ್ರಿಸ್ತರು ಹೇಳುತ್ತಾರೆ ಇಲ್ಲಿ, ನಾವು ಪ್ರೀತಿಯಿಂದ ನಮ್ಮ ಪರರಿಗೆ ನಾವು ಪ್ರೀತಿಯನ್ನು ತೋರಿಸಿದಾಗ, ಕರುಣೆಯನ್ನು ತೋರಿಸಿದಾಗ
ನಮ್ಮ ಅಸಂಖ್ಯಾತ ಪಾಪಗಳು ತೊಳೆದು ಹೋಗುತ್ತವೆ. ಏಕೆಂದರೆ ಇದನ್ನೆಲ್ಲ ದೇವರು ಲೆಕ್ಕಕ್ಕೆ ಹಿಡಿಯುವುದಿಲ್ಲ. ಒಳ್ಳೆಯ ಕೆಲಸವನ್ನು ಯಾರು ಮಾಡುತ್ತಾರೆ ಅದನ್ನು ಮಾತ್ರ ನಮಗೆ ಲೆಕ್ಕದಲ್ಲಿ ಹಿಡಿದುಕೊಳ್ಳುತ್ತಾರೆ. ಮತ್ತು ನಮ್ಮ ಎಲ್ಲ ಪಾಪಗಳು ತೊಳೆದು ಹೋಗುತ್ತವೆ. ಆದ್ದರಿಂದ ದೈಹಿಕ ದುರೀಚ್ಛೆಗಳಿಗೆ ದಾಸರಾಗಿ ನೀವು ನಡೆಯದಂತೆ ಶರೀರಗಳ ಮೇಲೆ ಪಾಪವು ದಬ್ಬಾಳಿಕೆ ನಡೆಸದಿರಲಿ. ರೋಮಪುರರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 6, 12, 14 ಹೀಗೆ ಹೇಳುತ್ತದೆ: ನಮ್ಮ ದುರೀಚ್ಛೆಗಳಿಗೆ ದಾಸರಾಗಿ ನಾವು ನಮ್ಮ ಶರೀರದ ಮೇಲೆ ಯಾವುದೇ ಪಾಪದ ದಬ್ಬಾಳಿಕೆ ಬಾರದಂತೆ ನಾವು ಎಚ್ಚರ ವಹಿಸಬೇಕು. ಏಕೆಂದರೆ ಈ ಸೃಷ್ಟಿಯಲ್ಲಿ, ಈ ಭೂಮಿಯಲ್ಲಿ ಪಾಪಗಳು ಮಾಡುವುದೇ ಹೆಚ್ಚು. ನಮ್ಮ ಸ್ವಾರ್ಥಕ್ಕಾಗಿ, ನಮ್ಮ ಒಳ್ಳೆಯ ಹೆಸರಿಗಾಗಿ, ನಮ್ಮ ಅಧಿಕಾರಕ್ಕಾಗಿ, ನಮ್ಮ ಕುರ್ಚಿಗಳಿಗಾಗಿ, ನಮ್ಮ ಸ್ವಂತ ಇಚ್ಛೆಗಾಗಿ ನಾವು ಈ ಪಾಪಗಳನ್ನು ಮಾಡುತ್ತೇವೆ. ಬೇರೆಯವರನ್ನು ಕೊಲೆ ಮಾಡುತ್ತೇವೆ, ಬೇರೆಯವರನ್ನು ದುಃಖಪಡಿಸುತ್ತೇವೆ, ಬೇರೆಯವರನ್ನು ನಾವು ಬೇಡವಾದ ಹೆಸರಲ್ಲಿ ನಾವು ಅವರ ಹೆಸರುಗಳನ್ನು ಹಾಳು ಮಾಡುತ್ತೇವೆ. ಅದಕ್ಕಾಗಿ ದೇವರು ಹೇಳುತ್ತಾರೆ, ಇಂತಹ ದುಸ್ಥಿತಿಯು ನಿಮಗೆ ನಿಮ್ಮ ಶರೀರದ ಮೇಲೆ ಮಾಡಿಕೊಳ್ಳಬೇಡಿ. ಏಕೆಂದರೆ ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯದ ಸಾಧನವಾಗದಂತೆ ಪಾಪದ ಕೃತ್ಯಕ್ಕೆ ಒಪ್ಪಿಸದಿರಿ. ಏಕೆಂದರೆ ನಾವು ಮನಸ್ಸಿನಿಂದ, ಮಾತಿನಿಂದ ಮತ್ತು ಕೃತ್ಯದಿಂದ ಪಾಪಗಳನ್ನು ಮಾಡುತ್ತೇವೆ. ಮೊದಲನೇದಾಗಿ ನಾವು ಮನಸ್ಸಿನಿಂದ ಜಾಸ್ತಿ ಪಾಪಗಳನ್ನು ಮಾಡುತ್ತೇವೆ. ಅಂತಹ ಪಾಪಗಳು ನಮ್ಮನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲದಂತೆ ನಮಗೆ ಭೂಮಿಯಲ್ಲಿ ಜೀವಿಸಲು ಅಸಾಧ್ಯವಾಗುತ್ತದೆ. ಏಕೆಂದರೆ ಇಂತಹ ಪಾಪಗಳು ನಮ್ಮನ್ನು ದುರಿಚ್ಛೆಗೆ ಒಳಪಡಿಸುತ್ತವೆ. ಏಕೆಂದರೆ ನಾವು ಯಾವತ್ತು ದೇವರಿಂದ ದೂರವಿರುತ್ತೇವೋ ಆವಾಗ ಸೈತಾನನು ನಮ್ಮನ್ನು ಅವನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಅವನು ನಮ್ಮನ್ನು ಪ್ರಯತ್ನಿಸುತ್ತಾನೆ. ಆವಾಗ ನಾವು ದೇವರ ಹತ್ತಿರ ಪ್ರಾರ್ಥನೆ ಮಾಡಿದಾಗ, ದೇವರಲ್ಲಿ ಪ್ರಾರ್ಥಿಸಿದಾಗ ನಮಗೆ ಇಂತಹ ದುರೀಚ್ಛೆಗಳು ದೂರವಾಗುತ್ತವೆ. ಬದಲಾಗಿ ಮರಣದಿಂದ ಜೀವಿತಕ್ಕೆ ಬಂದವರ ಹಾಗೆ ನಿಮ್ಮನ್ನು ನೀವೇ ದೇವರಿಗೆ ಒಪ್ಪಿಸಿಕೊಡಿ. ನಾವು ನಮ್ಮ ಹಿಂದಿನ ಜನ್ಮ, ಅಂದರೆ ನಾವು ದೇವರಲ್ಲಿ ಬರುವ ಮೊದಲು ಹೇಗಿದ್ದೇವೆಯೋ ಅದಕ್ಕಿಂತ ನಾವು ಒಳ್ಳೆಯ ಜೀವನವನ್ನು ಜೀವಿಸಿ ಮರಣದಿಂದ ಜೀವಿತಕ್ಕೆ, ಕತ್ತಲೆಯಿಂದ ಬೆಳಕಿಗೆ ಬಂದವರ ಹಾಗೆ ಜೀವಿಸಬೇಕು ಎಂದು ದೇವರು ನಮಗೆ ಹೇಳುತ್ತಾರೆ. ಏಕೆಂದರೆ ನೀವಿನ್ನು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ದೇವರ ಕೃಪೆಗೆ ಅಧೀನರಾಗುವಿರಿ. ನೀವಿನ್ನೂ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಧರ್ಮಶಾಸ್ತ್ರವು ನಮಗೆ ಒಳ್ಳೆಯದನ್ನು ಕೆಡುಕನ್ನು ಮಾತ್ರ ತಿಳಿಸಿಕೊಡುತ್ತದೆ. ಅದರಲ್ಲಿ ದೇವರ ಕೃಪೆಗಳು ತುಂಬಿವೆ. ಅದರಿಂದ ನಮಗೆ ಬೆಳಕಿನಿಂದ, ಕತ್ತಲೆಯಿಂದ ಬೆಳಕಿಗೆ ನಮಗೆ ಬರುವ ಹಾಗೆ ಧರ್ಮಶಾಸ್ತ್ರವು ನಮಗೆ ಕಲಿಸಿಕೊಡುತ್ತದೆ. ಅದರಿಂದ ನಮಗೆ ನಮ್ಮ ಮಾತುಗಳಲ್ಲಿ ನಾವು ಅದನ್ನು ಆಲಿಸದೆ ದೇವರ ಧರ್ಮಶಾಸ್ತ್ರವನ್ನು ಕಲಿತುಕೊಂಡು ಇದರಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ನಾವು ಒಳ್ಳೆಯದನ್ನು ಮಾತ್ರ ಆರಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ದೇವರ ಕೃಪೆಯು ಸಿಗುತ್ತದೆ, ದೇವರ ಪ್ರೀತಿಯು ನಮ್ಮಲ್ಲಿ ಸಿಗುತ್ತದೆ. ದೇವರು ನಮ್ಮನ್ನು ನಮ್ಮ ಪಾಪದಿಂದ ದೂರ ಬಿಡುತ್ತಾರೆ ಮತ್ತು ನಮಗೆ ನಮ್ಮ ಯಾವ ಪಾಪಗಳನ್ನು ಅವರು ಲೆಕ್ಕಕ್ಕೆ ಹಿಡಿದುಕೊಳ್ಳುವುದಿಲ್ಲ. ಆದುದರಿಂದ ದೇವರ ಕೃಪೆಯು ನಮಗೆ ಅಧೀನವಾಗಿ ಸಿಗುತ್ತದೆ. ಆಗ ಪಾಪವು ಯಾವುದೇ ಅಧಿಕಾರ ನಡೆಸಲು ಸಾಧ್ಯವಾಗುವುದಿಲ್ಲ. ಪಾಪವು ನಮ್ಮ ಮೇಲೆ ಯಾವುದೇ ಅಧಿಕಾರ ನಡೆಸುವುದಿಲ್ಲ. ಏಕೆಂದರೆ ಪಾಪ ಎನ್ನುವುದು ಸೈತಾನನಿಂದ ಬರುತ್ತದೆ. ಆವಾಗ ಸೈತಾನು ನಮ್ಮನ್ನು ಅವನ ಕಪಿಮುಷ್ಟಿಯಲ್ಲಿ ಹಿಡಿದುಕೊಳ್ಳಲು ಆಗುವುದಿಲ್ಲ. ನಮ್ಮಿಂದ ಅವನು ದೂರ ಓಡಿ ಹೋಗುವನು. ಏಕೆಂದರೆ ನೀತಿವಂತನು, ಜಾಣನೆನ್ನುವನು, ದೇವರನ್ನು ಹುಡುಕುವವನು ಇಲ್ಲಿ ಯಾರೂ ಇಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ತಮ್ಮ ಸಂತೋಷಕ್ಕಾಗಿ, ತಮ್ಮ ತಮ್ಮ ಸುಖಕ್ಕಾಗಿ, ತಮ್ಮ ತಮ್ಮ ಸ್ವಂತ ಇಚ್ಛೆಗಳಿಗಾಗಿ ಈ ಸೃಷ್ಟಿಯಲ್ಲಿ, ಈ ಭೂಮಿಯಲ್ಲಿ ಮನುಷ್ಯನು ಜೀವಿಸುತ್ತಾನೆ. ಅಂತಹ ಸಮಯದಲ್ಲಿ ದೇವರು ನಮ್ಮಿಂದ ದೂರ ಹೋಗುತ್ತಾರೆ ಮತ್ತು ನಾವು ದೇವರಿಂದ ದೂರ ಹೋಗುತ್ತೇವೆ. ಏಕೆಂದರೆ ರೋಮಾಪುರದ ಪತ್ರದಲ್ಲಿ 3ನೇ ಅಧ್ಯಾಯ 10-12 ಹೀಗೆ ಹೇಳುತ್ತದೆ:
ನೀತಿವಂತನೆನ್ನುವವನೇ ಇಲ್ಲ, ಜಾಣನೆನ್ನುವನು, ದೇವರನ್ನು ಹುಡುಕುವವನು ಒಬ್ಬನೂ ಇಲ್ಲ. ಜಾಣನೆನ್ನುವನು, ಬುದ್ಧಿವಂತನು, ಕಲಿತವನು ಯಾವನೂ ಇಲ್ಲ, ಯಾರೂ ಇಲ್ಲ. ಯಾರ ಹತ್ರ ಅದನ್ನು ಆಗಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ದೇವರ ಬುದ್ಧಿವಂತಿಕೆ ಅನ್ನುವುದು ಮನುಷ್ಯರಿಗೆ ಅದು ಮನುಷ್ಯನಿಂದ ತುಂಬ ದೂರವಾದ ಮಾತುಗಳು. ಏಕೆಂದರೆ ಮನುಷ್ಯನ ಬುದ್ಧಿವಂತಿಕೆಯು ದೇವರ ಬುದ್ಧಿವಂತಿಕೆಗೆ ಸರಿದೂಗಿಸಲು ಅದನ್ನು ಆಗುವುದಿಲ್ಲ. ಏಕೆಂದರೆ ಎಲ್ಲರೂ ದೇವರಿಂದ ದೂರ ಸರಿದಿದ್ದಾರೆ, ಎಲ್ಲರೂ ದಾರಿ ತಪ್ಪಿದವರಾಗಿದ್ದಾರೆ. ಏಕೆಂದರೆ ನಮ್ಮ ಸ್ವಂತ ಇಚ್ಛೆಗಾಗಿ ಇಲ್ಲಿಂದ ನಾವು ದೇವರಿಂದ ದೂರ ಸರಿಯುತ್ತಿದ್ದೇವೆ ಮತ್ತು ದೇವರ ಸ್ವರ್ಗರಾಜ್ಯದ ದಾರಿಯಿಂದ ನಾವು ದೂರ ಹೋಗುತ್ತಿದ್ದೇವೆ. ಒಳ್ಳೆಯದನ್ನು ಮಾಡುವವರು ಯಾರೂ ಇಲ್ಲ, ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ದುಡಿಯುತ್ತಿದ್ದಾರೆ, ತಮ್ಮ ಸ್ವಾರ್ಥಕ್ಕಾಗಿ ಈ ಸೃಷ್ಟಿಯಲ್ಲಿ ಅಲೆಯುತ್ತಿದ್ದಾರೆ. ಏಕೆಂದರೆ ಒಳ್ಳೆಯದನ್ನು ಮಾಡಲು ಇಚ್ಛಿಸುವುದಿಲ್ಲ, ಯಾರೊಬ್ಬರದ್ದೂ ಒಳ್ಳೆಯದನ್ನು ಮಾಡಲು ಇಚ್ಛಿಸುವುದಿಲ್ಲ, ಎಲ್ಲವನ್ನೂ ಕೆಟ್ಟದನ್ನು ಮಾಡಲು ಅವರು ಇಚ್ಛಿಸುತ್ತಾರೆ ಮತ್ತು ತಮ್ಮ ಸಂತೋಷಕ್ಕಾಗಿ ಅವರು ಎಲ್ಲದನ್ನೂ ಇದನ್ನು ಮಾಡುತ್ತಾರೆ. ಏಕೆಂದರೆ ಅನ್ಯಾಯ ಮಾಡುವವರು ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಎಂದು 1 ಕೊರಿಂಥ ಗ್ರಂಥ 6:9-10 ಹೇಳುತ್ತದೆ. ಅನ್ಯಾಯ ಮಾಡುವವರು ದೇವರ ಸಾಮ್ರಾಜ್ಯ ಸೇರಲು ಸಾಧ್ಯವಿಲ್ಲ. ಅನ್ಯಾಯ ಮಾಡುವವರು ಯಾವತ್ತೂ, ವಂಚಿಸುವವರು ಯಾವತ್ತೂ ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಏಕೆ? ಅದು ನಮಗೆ ಪಾಪದಲ್ಲಿ ಕತ್ತಲಿನೆಡೆಗೆ ಎಳೆದುಕೊಂಡು ಹೋಗುತ್ತದೆ. ವಂಚಿಸಿಕೊಳ್ಳಬೇಡಿ. ದೇವರು ಹೇಳುತ್ತಾರೆ, ಯೇಸು ಕ್ರಿಸ್ತರು ಹೇಳುತ್ತಾರೆ, ತಮ್ಮನ್ನು ತಾವೇ ವಂಚಿಸಿಕೊಳ್ಳಬೇಡಿ. ಏಕೆಂದರೆ ದುರಾಚಾರಿಗಳು, ವಿಗ್ರಹ ಆರಾಧಕರು, ವ್ಯಭಿಚಾರಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಪರನಿಂದಕರು, ಸುಲಿಗೆಗಾರರು, ಸುಳ್ಳು ಹೇಳುವವರು, ಸ್ವಲಿಂಗಕಾಮಿಗಳು ಇವರ್ಯಾರೂ ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಎಂದು ಪವಿತ್ರ ಪುಸ್ತಕ, ನಮಗೆ ಪವಿತ್ರ ಬೈಬಲ್ ಹೇಳುತ್ತದೆ. ಏಕೆಂದರೆ ದುರಾಚಾರಿಗಳು, ವಿಗ್ರಹ ಆರಾಧಕರು ಎಂದರೆ ದೇವರನ್ನು ಒಬ್ಬರನ್ನು ಬಿಟ್ಟರೆ ಈ ಸೃಷ್ಟಿಯಲ್ಲಿ ದೇವರು ರಚಿಸಿದ ಯಾವುದೇ ವಸ್ತುಗಳ ವಿಗ್ರಹಗಳನ್ನು ಮಾಡಿ ಅದಕ್ಕೆ ಆರಾಧನೆ ಮಾಡಬಾರದು, ಅದಕ್ಕೆ ನಾವು ಪೂಜಿಸಬಾರದು, ಅದಕ್ಕೆ ನಾವು ಸ್ತುತಿಸಬಾರದು. ಏಕೆಂದರೆ ಅದೆಲ್ಲವನ್ನು ದೇವರು ಈ ಭೂಮಿಯಲ್ಲಿ ಸೃಷ್ಟಿಸಿದರು. ಅವರು ಅದನ್ನೆಲ್ಲವನ್ನು ಮನುಷ್ಯರಿಗೋಸ್ಕರ ಸೃಷ್ಟಿಸಿದರು ಮತ್ತು ದೇವರು ಇಡೀ ಭೂಮಿಗೆ ಇಲ್ಲಿ ಸೃಷ್ಟಿಯಲ್ಲಿ ದೇವರೊಬ್ಬರೇ ಇರುವರು. ಎಲ್ಲವನ್ನು ಅವರಿಗೆ ಮಾತ್ರ ನಾವು ಆರಾಧಿಸಬೇಕು, ನಾವು ಅವರನ್ನು ಮಾತ್ರ ಸ್ತುತಿಸಬೇಕು ಮತ್ತು ಯಾವುದೇ ವಸ್ತುವನ್ನು, ಯಾವುದರ ಮೂರ್ತಿಯನ್ನು ಮಾಡಿ ನಾವು ಅದನ್ನು ಸ್ತುತಿಸಬಾರದು ಎಂದು ನಮಗೆ ಈ ಪವಿತ್ರ ಗ್ರಂಥ ಹೇಳುತ್ತದೆ. ವ್ಯಭಿಚಾರಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಸುಳ್ಳು ಹೇಳುವವರು, ಸ್ವಲಿಂಗಕಾಮಿಗಳು, ಪರನಿಂದಕರು, ಬೇರೆಯವರಿಗೆ ನಿಂದನೆ ಮಾಡುವವರು, ಬೇರೆಯವರಿಗೆ ಮೋಸ ಮಾಡುವರು, ಇಂತಹವರು ಯಾರು, ಸುಲಿಗೆಗಾರರು, ಇಂಥವರು ಯಾರೂ ದೇವರ ಸಾಮ್ರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ ಎಂದು ದೇವರ ಈ ಸುವಾರ್ತೆಯು ನಮಗೆ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿರಿ, ವಾದಿಸಿ ನೋಡೋಣ. ದೇವರು ನಮ್ಮಲ್ಲಿ ಮಾತನಾಡಲು ಇಚ್ಛಿಸುತ್ತಾರೆ. ಅವರು ಪ್ರಾರ್ಥನೆಯ ಮುಖಾಂತರ ನಮ್ಮಲ್ಲಿ ಮಾತನಾಡುತ್ತಾರೆ. ಯೆಶಾಯನ ಗ್ರಂಥದಲ್ಲಿ ಅಧ್ಯಾಯ 1:18-20 ಹೀಗೆ ಹೇಳುತ್ತದೆ, ಬನ್ನಿರಿ, ವಾದಿಸಿ ನೋಡೋಣ. ನಿಮ್ಮ ಪಾಪಗಳು ಕೆಂಪಗಾಗಿದ್ದರೂ ಹಿಮದಂತೆ ಆಗುವು. ನಿಮ್ಮ ಪಾಪಗಳು, ಹೌದು, ಮನುಷ್ಯನ ಎಲ್ಲ ಪಾಪಗಳು ಕೆಂಪಾಗಿದ್ದರೂ ಅವು ಹಿಮದಂತೆ ಬಿಳುಪಾಗುತ್ತವೆ. ಯಾವಾಗ ನಾವು ನಮ್ಮ ಪಾಪಗಳ ಪಶ್ಚಾತ್ತಾಪಪಟ್ಟು ದೇವರ ಸಮೀಪಕ್ಕೆ, ದೇವರ ಸನ್ನಿಧಿಗೆ ಹೋಗುತ್ತೇವೆಯೋ ಆವಾಗ ನಮ್ಮ ಎಲ್ಲ ಪಾಪಗಳು ದೇವರು ಮರೆತು ಕೆಂಪಗಾಗಿದ್ದ ಅಂತಹ ಪಾಪಗಳ ಹೊಂಡದಲ್ಲಿ ಬಿದ್ದಿರುವ ನಮ್ಮನ್ನು ಮೇಲೆತ್ತುತ್ತಾರೆ ಮತ್ತು ಹಿಮದಂತೆ ನಮ್ಮನ್ನು ಬಿಳುಪಾಗಿ ಮಾಡುತ್ತಾರೆ. ರಕ್ತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವಂತೆ ಮಾಡುತ್ತಾರೆ. ರಕ್ತ ಕೆಂಪಾಗಿದ್ದರೂ, ಅಷ್ಟು ಕೆಂಪಿದ್ದರೂ ಅಷ್ಟು ಪಾಪವನ್ನು ನಾವು ಅಸಂಖ್ಯಾತ ರೀತಿಯಲ್ಲಿ ಪಾಪವನ್ನು ಮಾಡಿ ಅದರಲ್ಲಿ ನಾವು ಕೊಳೆಯುವುದಿದ್ದರೂ ದೇವರ ಹತ್ತಿರ ಹೋದಾಗ, ದೇವರಲ್ಲಿ ನಾವು ಕ್ಷಮೆಯನ್ನು ಕೇಳಿದಾಗ ನಮಗೆ ಇದೆಲ್ಲವೂ ಬೆಳ್ಳಗಾಗುತ್ತವೆ. ಅದನ್ನು ದೇವರು ಲೆಕ್ಕಕ್ಕೆ ಹಿಡಿದುಕೊಳ್ಳುವುದಿಲ್ಲ.
ನೀವು ನನ್ನ ಮಾತನ್ನು ಕೇಳಿ ನನಗೆ ವಿಧೇಯರಾದರೆ ಈ ನಾಡಿನ ಫಲವನ್ನು ಸವಿಯುವಿರಿ. ಹೌದು, ನಾವು ದೇವರ ಮಾತನ್ನು ಕೇಳಿ ಪಾಪ ಮುಕ್ತಿಯಿಂದ ನಾವು ದೇವರಿಗೆ ವಿಧೇಯರಾದರೆ, ದೇವರಿಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಟ್ಟರೆ ನಾವು ದೇವರ ರಾಜ್ಯದ ಫಲವನ್ನು ಸವಿಯುತ್ತೇವೆ. ಇದಕ್ಕೊಪ್ಪದೆ ಪ್ರತಿಭಟಿಸಿದರೆ ಸಾವಿಗೆ ತುತ್ತಾಗುವಿರಿ. ಇದಕ್ಕೊಪ್ಪದೆ ನಾವು ಪುನಃ ಅಂತಹದೇ ಪಾಪಗಳನ್ನು ಮಹಾಪಾಪಗಳನ್ನು ಮಾಡುತ್ತಾ ಹೋದರೆ ಪುನಃ ನಾವು ಇಲ್ಲೇ ಈ ಭೂಮಿಯಲ್ಲೇ ಸಾವಿಗೆ ಒಳಗಾಗುತ್ತೇವೆ. ಏಕೆಂದರೆ ಸರ್ವೇಶ್ವರ ಇದನ್ನು ನುಡಿದಿದ್ದಾರೆ. ಇದು ಯಾರು ಮನುಷ್ಯನು ಅವರ ಕಿಸೆಯಿಂದ ಹೇಳುವುದಿಲ್ಲ, ನಾನು ಕೂಡ ಇದನ್ನು ನನ್ನ ಕಿಸೆಯಿಂದ ಹೇಳುವ ಮಾತಲ್ಲ, ಇದು ಪವಿತ್ರ ಗ್ರಂಥದಲ್ಲಿ ಬರೆದ ಮಾತುಗಳು. ಸರ್ವೇಶ್ವರನು ಇದನ್ನು ನುಡಿದಿದ್ದಾರೆ. ದೇವರು ಯೇಸು ಕ್ರಿಸ್ತನೇ ಇದನ್ನು ನುಡಿದಿದ್ದಾರೆ. ಕೀರ್ತನೆ 37:7-9 ನೋಡೋಣ. ಸರ್ವೇಶ್ವರನ ಮುಂದೆ ಶಾಂತವಾಗಿರು, ಅವರಲ್ಲಿ ಭರವಸೆ ಇಡು. ಹೌದು, ಎಲ್ಲ ರೀತಿಯಲ್ಲಿ ನಾವು ದೇವರಲ್ಲಿ ಮಾತ್ರ ಆತ್ಮವಿಶ್ವಾಸದಿಂದ ಇರಬೇಕು. ಆವಾಗ ನಮ್ಮ ಎಲ್ಲ ಇಚ್ಛೆಗಳು ಆಗುತ್ತವೆ. ಏಕೆಂದರೆ ನಮ್ಮ ಭರವಸೆಯೇ ದೇವರ ಆತ್ಮವಿಶ್ವಾಸ, ದೇವರಲ್ಲಿ ಇಡುವ ಆತ್ಮವಿಶ್ವಾಸ. ಸ್ವಾರ್ಥಿಗಳ ಕುತಂತ್ರಿಗಳ ಏಳಿಗೆ ನೋಡಿ ಗಲಿಬಿಲಿಯಾಗದಿರು. ಸ್ವಾರ್ಥಿಗಳ ಕುತಂತ್ರಿಗಳ ಏಳಿಗೆಯನ್ನು ನೋಡಿ, ಅವರು ಶ್ರೀಮಂತರಾದರು, ಇವರು ಶ್ರೀಮಂತರಾದರು, ಅವರು ಅಷ್ಟು ಹಣ ದುಡಿದರು, ಅವರು ಅಷ್ಟು ಕಂಪನಿಗಳನ್ನು ಮಾಡಿದರು, ಅವರ ಹೆಸರು ಮೇಲೆ ಬಂತು, ಅವರು ಸುಖವಾಗಿದ್ದಾರೆ ಎಂದು ನಾವು ಅಂತಹ ಕುತಂತ್ರಿಗಳ ಏಳಿಗೆ ನೋಡಿ ಗಲಿಬಿಲಿ ಮಾಡಬೇಡಿ ಎಂದು ನಮಗೆ ಕೀರ್ತನೆಯಲ್ಲಿ ಹೇಳುತ್ತದೆ. ಏಕೆಂದರೆ ಕೋಪವನ್ನು ಅಡಗಿಸಿ ಕ್ರೋಧದಿಂದ ನಾವು ದೂರವಿರಬೇಕು. ಏಕೆಂದರೆ ಸಿಡಿಮಿಡಿಯಾಗದೆ ನಾವು ದೇವರಲ್ಲಿ ಭರವಸೆಯನ್ನು ಇಡಬೇಕು. ಯಾವತ್ತು ನಾವು ಬೇರೆಯವರನ್ನು ನೋಡಿ, ಅವರ ಸುಖವನ್ನು ನೋಡಿ, ಅವರ ಸಂತೋಷವನ್ನು ನೋಡಿ ನಾವು ಗಲಿಬಿಲಿಗೊಡದೆ, ಸಿಡಿಮಿಡಿಯಾಗದೆ, ಕೋಪವನ್ನು ಮಾಡದೆ, ಕ್ರೋಧದಿಂದ ದೂರವಿದ್ದು ನಾವು ಸಂತೋಷದಿಂದ ದೇವರು ಏನನ್ನು ನಮಗೆ ಕೊಡುತ್ತಾರೋ, ನಮಗೆ ದೈನಂದಿನ ಆಹಾರವನ್ನು ಕೊಡುತ್ತಾರೋ ಅದರಲ್ಲಿ ನಾವು ಸಂತೋಷದಿಂದ ನಾವು ಜೀವನವನ್ನು ಸಾಗಿಸುವುದೇ ದೇವರು ಇಚ್ಛಿಸುತ್ತಾರೆ. ತರುವುದು ನಿನಗೆ ಕೇಡು ಅಂದರೆ ಅದರಿಂದ ನಮಗೆ ಕೇಡು ಬರುವುದು. ಏಕೆಂದರೆ ಅದೆಲ್ಲ ಸರಿಯಾದ ದಾರಿಯಿಂದ, ಬೆಳಕಿನೆಡೆಯಿಂದ ಹೋಗುವಂತಹ ದಾರಿಗಳಲ್ಲ, ದೇವರ ಸ್ವರ್ಗರಾಜ್ಯದ ದಾರಿಗಳು ಅದಲ್ಲ. ಆದುದರಿಂದ ಅಂತಹದನ್ನು ನಾವು ಮರೆತು ನಮಗೆ ಸರಿಯಾದ ರಸ್ತೆಯಲ್ಲಿ, ಬೆಳಕಿನ ರಸ್ತೆಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು. ಅಂತಹವರು ಖಂಡಿತವಾಗಿ ನಾಶವಾಗುವಂಥ ಈ ಕೀರ್ತನೆಗಳು ನಮಗೆ ತಿಳಿಸುತ್ತವೆ. ಏಕೆಂದರೆ ನಮಗೆ ಈಗ ಈ ಭೂಮಿಯಲ್ಲಿ ತುಂಬ ಸಂತೋಷವಾಗುತ್ತದೆ, ತುಂಬ ಆನಂದವಾಗುತ್ತದೆ. ಏಕೆಂದರೆ ನಾವಿಲ್ಲಿ ಸುಖ ಶಾಂತಿಯನ್ನು, ಸಂತೋಷವನ್ನು ಪಡೆದುಕೊಂಡು ಇರುತ್ತೇವೆ. ಅಂತಹ ಹಣವನ್ನು ಗಳಿಸಿ ನಾವು ತುಂಬ ಸಂತೋಷದಲ್ಲಿರುತ್ತೇವೆ. ಆದರೆ ಅದು ನಮಗೆ ನಾಶಕ್ಕೆ ಎಡೆ ಮಾಡಿಕೊಡುತ್ತದೆ. ಸರ್ವೇಶ್ವರನಿಗಾಗಿ ಭರವಸೆಯಿಂದ ಕಾಯುವವನು ನಾಡಿಗೆ ಒಡೆಯನಾಗುವನು. ಸರ್ವೇಶ್ವರನಿಗೆ ದೇವರ ಕೃಪೆಗಾಗಿ ದೇವರ ಸ್ತುತಿಗಳನ್ನು ಮಾಡಿ ಆರಾಧಿಸಿ ನಾವು ಅವರ ಮೇಲೆ ಭರವಸೆ ಇಟ್ಟು ವಿಶ್ವಾಸದಿಂದ ಯಾವಾಗ ಕಾಯುತ್ತಾ ಇರುತ್ತೇವೆಯೋ ನಾವು ಆಗ ಸ್ವರ್ಗದ ಒಡೆಯರಾಗಲು ಸಾಧ್ಯವಾಗುತ್ತದೆ. ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ನಾವು ಪ್ರಾರ್ಥಿಸಬೇಕು. ಎಫೆಸದವರಿಗೆ ಬರೆದ ಅಧ್ಯಾಯ 6:18 ಹೀಗೆ ಹೇಳುತ್ತದೆ, ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯದಲ್ಲಿ ಪ್ರಾರ್ಥಿಸಿ. ಹೌದು, ಪವಿತ್ರಾತ್ಮನ ಶಕ್ತಿಯು ನಮಗೆ ಬೇಕು. ಆ ಶಕ್ತಿಯಿಂದ ನಮ್ಮಲ್ಲಿರುವ ಆತ್ಮವು ಸಂತಸಗೊಳ್ಳುತ್ತದೆ. ಅದು ನಮಗೆ ದೇವರಲ್ಲಿ ಪ್ರಾರ್ಥಿಸಲು ಎಲ್ಲವನ್ನೂ ಕಲಿಸಿಕೊಡುತ್ತದೆ. ನಾವು ಸುಖ ಶಾಂತಿಯಿಂದ ಇರಲು ದೇವರ ಯೋಜನೆಗಳಿಂದ ನಮಗೆ ನಡೆಯುವಂತೆ ದಾರಿ ಮಾಡಿಕೊಡುವುದು ಪವಿತ್ರಾತ್ಮನು ಮಾತ್ರ. ನಮಗೆ ನಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಎಲ್ಲವೂ ತಂದುಕೊಡುವುದು ಪವಿತ್ರಾತ್ಮನಿಂದ. ಏಕೆಂದರೆ ದೇವರು ಹೇಳುತ್ತಾರೆ, ನಿಮ್ಮ ಬೇಡಿಕೆಗಳು, ಕೋರಿಕೆಗಳು ದೇವರಿಗೆ ಸಮರ್ಪಿಸಿರಿ. ನಮ್ಮ ಎಲ್ಲ ಥರದ ಬೇಡಿಕೆಗಳು, ಕೋರಿಕೆಗಳು
ನಮ್ಮ ರೋಗ ರುಜಿನಗಳು, ನಮ್ಮ ಕಷ್ಟ ನಷ್ಟಗಳು ಎಲ್ಲವನ್ನು ನಾವು ದೇವರಿಗೆ ಸಮರ್ಪಿಸಿಕೊಡಬೇಕು. ಆವಾಗ ನಮಗೆ ಅದರಿಂದ ತೃಪ್ತಿ ಸಿಗುತ್ತದೆ. ದೇವರು ನಮಗೆ ಆಶೀರ್ವದಿಸುತ್ತಾರೆ. ಪವಿತ್ರಾತ್ಮದಿಂದ ಎಲ್ಲ ಥರದ ನಮಗೆ ಸಮೃದ್ಧಿಯಾಗುತ್ತದೆ. ಹಗಲು ರಾತ್ರಿ ಎನ್ನದೇ ದೇವರಲ್ಲಿ ಪ್ರಾರ್ಥಿಸಿ. ಹೌದು, ನಾವು ನಮ್ಮ ಆತ್ಮವಿಶ್ವಾಸದಿಂದ ಹಗಲು ರಾತ್ರಿ ಎನ್ನದೇ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ಸ್ವಲ್ಪದರಲ್ಲಿ ನಾವು ಪ್ರಾರ್ಥಿಸಿದರೆ ಏನೂ ಸಾಲದು. ಏಕೆಂದರೆ ನಮ್ಮ ಪವಿತ್ರಾತ್ಮವನ್ನು ನಮ್ಮಿಂದ ದೂರವಾಗಬಾರದು. ನಮ್ಮಲ್ಲಿ ಬಂದ ಪವಿತ್ರಾತ್ಮವು ನಮ್ಮನ್ನು ಎಲ್ಲ ನಮ್ಮ ಜೀವನದಲ್ಲಿ, ಇಡೀ ನಮ್ಮ ಜೀವನದಲ್ಲಿ ಅವನು ನಮ್ಮಲ್ಲಿ ಇರಬೇಕಾದರೆ ನಾವು ಯಾವತ್ತೂ ದೇವರಲ್ಲಿ ಪ್ರಾರ್ಥಿಸಿರಬೇಕು. ಕೀರ್ತನೆಗಳನ್ನು ಮತ್ತು ಆರಾಧನೆಗಳನ್ನು ದೇವರಿಗೆ ಮಾಡುತ್ತಾ ಸಲ್ಲಿಸಬೇಕು. ಅದಕ್ಕಾಗಿ ದೇವರ ಮಕ್ಕಳಿಗೋಸ್ಕರ ದಿನವೂ ಪ್ರಾರ್ಥಿಸಿ ಅಂತ ಈ ಗ್ರಂಥದಲ್ಲಿ ನಮಗೆ ತಿಳಿಸುತ್ತದೆ. ದೇವರಾದ ಮಕ್ಕಳಿಗೋಸ್ಕರ ನಾವು ಅವರಲ್ಲಿ ಪ್ರಾರ್ಥಿಸಬೇಕು. ಏಕೆಂದರೆ ನಾವು ಬೇರೆಯವರನ್ನು ಪ್ರಾರ್ಥಿಸಿದಾಗ ನಮಗೆ ಅದರ ಫಲವು ಖಂಡಿತವಾಗಿಯೂ ದೇವರು ಕೊಡುತ್ತಾರೆ ಅಂತ ದೇವರ ಮಾತು ನಮಗೆ ಇಲ್ಲಿ ಹೇಳುತ್ತದೆ. ಅದಕ್ಕಾಗಿ ನಾವು ದೇವರಲ್ಲಿ ಪವಿತ್ರಾತ್ಮನಿಗೆ ಸ್ತುತಿಸೋಣ. ಏಕೆಂದರೆ ಅವರು ನಮ್ಮಲ್ಲಿ ಬಂದು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ, ಪಾಪಗಳನ್ನೆಲ್ಲ ತೊಳೆದು ನಮಗೆ ಪಶ್ಚಾತ್ತಾಪ ಪಡುವಂತೆ ಇದು ಮಾಡುವುದು ಪವಿತ್ರಾತ್ಮನು ಮಾತ್ರ. ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ನಾವು ಅವರ ಇಚ್ಛೆಯಂತೆ ನಡೆಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನಾನು ಈ ಪವಿತ್ರಾತ್ಮನ ಗೀತೆಯನ್ನು ಹಾಡುತ್ತೇನೆ. ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪಾಪದ ಕೆಸರಿನಿಂದ ಬಿಡಿಸಿ ಕಾದವರೇ, ಪಾಪದ ಕೆಸರಿನಿಂದ ಬಿಡಿಸಿ ಕಾದವರೇ, ಪಾಪವ ತೊಳೆದು ಪರಿಶುದ್ಧ ಮಾಡಲು ಈಗಲೇ ಇಳಿದು ಬನ್ನಿ. ಪಾಪವ ತೊಳೆದು ಪರಿಶುದ್ಧ ಮಾಡಲು ಈಗಲೇ ಇಳಿದು ಬನ್ನಿ. ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಏಕೆಂದರೆ ಎಲ್ಲ ವೇಳೆಯಲ್ಲೂ ನಮಗೆ ಪವಿತ್ರಾತ್ಮನು ಸಹಕರಿಸುತ್ತಾನೆ. ಪವಿತ್ರಾತ್ಮನ ಶಕ್ತಿಯು ನಮ್ಮಲ್ಲಿ ಇರಬೇಕು. ನಮ್ಮ ಆತ್ಮದೊಟ್ಟಿಗೆ ಪವಿತ್ರಾತ್ಮನ ಶಕ್ತಿಯು ಇದ್ದಾಗ ಮಾತ್ರ ನಾವು ದೇವರನ್ನು ಪ್ರಾರ್ಥಿಸಲು, ದೇವರನ್ನು ಪೂಜಿಸಲು ಸಾಧ್ಯವಾಗುತ್ತದೆ. ದೇವರ ಮಾತನ್ನು ಕೇಳಲು ಸಾಧ್ಯವಾಗುತ್ತದೆ. ಅಂಥ ಸಮಯದಲ್ಲಿ ನಮಗೆ ಪ್ರಾರ್ಥನೆಯಲ್ಲಿ ದೇವರು ಕಾಣಲು ಸಿಗುತ್ತಾನೆ ಮತ್ತು ದೇವರು ನಮ್ಮಲ್ಲಿ ಮಾತನಾಡುತ್ತಾನೆ. ನಮ್ಮ ಎಲ್ಲ ಇಚ್ಛೆಗಳನ್ನು ಅವನು ಪೂರೈಸುತ್ತಾನೆ. ಅದಕ್ಕಾಗಿ ನಾವು ಯಾವತ್ತೂ ಪವಿತ್ರಾತ್ಮನ ಇಚ್ಛೆಯನ್ನು ಪಡೆಯಲು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಏಕೆಂದರೆ ನಮಗೆ ಈ ಸೃಷ್ಟಿಯಲ್ಲಿ ಕಷ್ಟಗಳು ಎಲ್ಲ, ನಾವು ಜೀವಿಸುವ ತನಕ ಕಷ್ಟಗಳು ಇದ್ದೇ ಇರುತ್ತವೆ. ನಮಗೆ ಎಲ್ಲ ಥರದ ಕಷ್ಟಗಳಿಂದ, ರೋಗ ಬಾಧೆಗಳಿಂದ ದೇವರು ಮಾತ್ರ ನಿವಾರಿಸಬಲ್ಲರು. ಇನ್ಯಾವುದರೂ ಬಂದು ನಮಗೆ ಇಂತಹ ಸಂತೋಷವನ್ನು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ದೇವರು ರಾಜರ ರಾಜರು,
ವೈದ್ಯರು ಅವರೊಬ್ಬರೇ. ಅದಕ್ಕಾಗಿ ಅವರನ್ನು ನಾವು ಪ್ರಾರ್ಥಿಸುವ. ಈ ಸೃಷ್ಟಿಯಲ್ಲಿ ಯೇಸು ಕ್ರಿಸ್ತನ ಬಿಟ್ಟರೆ ಬೇರೆ ಯಾವ ದೇವರು ಇಲ್ಲ. ಅವರಲ್ಲಿ ನಾವು ಪ್ರಾರ್ಥಿಸುವ. ಅವರ ಪವಿತ್ರಾತ್ಮವನ್ನು ನಾವು ನಮ್ಮಲ್ಲಿ ಇಟ್ಟುಕೊಳ್ಳುವ. ನಮ್ಮಲ್ಲಿ ಅವರ ಪವಿತ್ರಾತ್ಮದಿಂದ ಎಲ್ಲ ಥರದ ಸುಖ, ಶಾಂತಿ, ಸಮಾಧಾನಗಳು ನಮಗೆ ಸಿಗುತ್ತವೆ. ಅಂತಹ ಸಮಯದಲ್ಲಿ ನಾವು ಹಗಲು ರಾತ್ರಿ ಎನ್ನದೆ ದೇವರನ್ನು ನಮಗೆ ಯಾವಾಗ ವೇಳೆ ಸಿಗುತ್ತದೆ ಅಂತಹ ಸಮಯದಲ್ಲಿ ನಾವು ದೇವರನ್ನು, ಪವಿತ್ರಾತ್ಮನನ್ನು ಪ್ರಾರ್ಥಿಸುವ, ದೇವರ ಸ್ತುತಿಗಳನ್ನು ಮಾಡುವ. ಪವಿತ್ರಾತ್ಮನಿಂದ ನಾವು ಎಲ್ಲವನ್ನು ಪಡೆದುಕೊಳ್ಳಬಹುದು. ಪಿತಾ, ಸುತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.